ಮಂಗಳೂರಿನಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಕೆಪಿಸಿಸಿ ವಕ್ತಾರ, ಮಂಗಳೂರು ಮಹಾನಗರ ಪಾಲಿಕೆಯ ಮಾಜಿ ವಿರೋಧ ಪಕ್ಷದ ನಾಯಕರು ಎಸಿ ವಿನಯರಾಜ್ ಅವರು ಮಂಗಳೂರು ನಗರದ ಪೇ ಪಾರ್ಕಿಂಗ್ ಹಾಗೂ ಫುಟ್ಪಾತ್ ಪ್ರದೇಶಗಳಲ್ಲಿ ಅಣಬೆಗಳಂತೆ ಮೂಡುವಂತಹ ಗೂಡಂಗಡಿಗಳ ವ್ಯವಹಾರದಿಂದ ಸಾಮಾನ್ಯ ಜನರು ತೊಂದರೆಯನ್ನ ಅನುಭವಿಸುವಂತಾಗಿದೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ನಗರದ ರಸ್ತೆ ಅಗಲೀಕರಣಕ್ಕಾಗಿ ಖಾಸಗಿ ಜಮೀನುಗಳನ್ನು ಪಡೆದು ಜನಸಾಮಾನ್ಯರ ಬಳಕೆಗೆ ಪೇ ಪಾರ್ಕಿಂಗ್ ಫುಟ್ಪಾತ್ಗಳನ್ನು ನಿರ್ಮಿಸಲಾಗಿದೆ. ಆದರೆ ಇದೀಗ ಅನಧಿಕೃತ ಗೂಡಂಗಡಿಗಳ ನಿರ್ಮಾಣ ರಸ್ತೆಗಳಲ್ಲಿ ಜನಸಾಮಾನ್ಯರ ಬಳಕೆಗೆ ಸಿಗದೆ ತೊಂದರೆಯನ್ನ ಅನುಭವಿಸುವಂತಾಗಿದೆ. ಈ ಬಗ್ಗೆ ಪೊಲೀಸ್ ಅಧಿಕಾರಿಗಳು, ಮಂಗಳೂರು ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಯಾಕೆ ಮೌನ ವಹಿಸಿದ್ದಾರೆ ಎಂದು ಪ್ರಶ್ನಿಸಿದರು. ಅವ್ಯಾಹತವಾಗಿ ಇವತ್ತು ಎಲ್ಲಿ ಮಂಗಳೂರು ಮಹಾನಗರ ಪಾಲಿಕೆ ಉತ್ತಮವಾಗಿ ರಸ್ತೆಗಳನ್ನ ಅಭಿವೃದ್ಧಿ ಮಾಡಿದೆ, ಫುಟ್ಪಾತ್ಗಳನ್ನ ಅಭಿವೃದ್ಧಿ ಮಾಡಿದೆ, ಅಲ್ಲಿ ಬಂದು ಈ ಪೆಟ್ಟಿ ಶಾಪ್ಗಳನ್ನು ಇಡುವಂತದ್ದನ್ನ ಇವತ್ತು ನಾವು ಕಾಣ್ತಾ ಇದ್ದೇವೆ. ಏನು ಅಣಬೆಗಳು ಬರುವಂತ ರೀತಿಯಲ್ಲಿ ಇವತ್ತು ಅವರು ಬಂದು ಇದನ್ನ ಇಡ್ತಾ ಇದ್ದಾರೆ, ಅದೇ ರೀತಿಯಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ. ಇದರಿಂದ ತೊಂದರೆ ಆಗಿರುವಂತದ್ದು ಏನು ಅಂತ ಹೇಳಿದ್ರೆ, ಎಲ್ಲಿ ಪಾರ್ಕಿಂಗ್ ಬೇ ನಾವು ಮಾಡಿದ್ದೇವೆ ಅಲ್ಲಿ ಇವರು ಈ ಗೂಡಂಗಡಿಗಳನ್ನ ತಂದಿಡುವಂಥದ್ದು, ಕಬ್ಬಿನ ಹಾಲು ಇರಬಹುದು ಅಥವಾ ಬೇರೆ ಬೇರೆ ತಿಂಡಿ ತಿನಿಸುಗಳನ್ನ ಮಾಡುವಂಥದ್ದು ಇರಬಹುದು ಅಥವಾ ಫ್ರೂಟ್ಸ್ ಗಳನ್ನ ಮಾರಾಟ ಮಾಡುವಂಥದ್ದು ಇರಬಹುದು. ಇದನ್ನ ಇವತ್ತು ನಾವು ನೋಡ್ತಾ ಇದ್ದೇವೆ. ಫುಟ್ಪಾತ್ಗಳಲ್ಲಿ ಕೂಡ ಇವತ್ತು ಜನರಿಗೆ ನಡೆದಾಡದಂತ ಒಂದು ಪರಿಸ್ಥಿತಿಯನ್ನ ಈ ಗೂಡಂಗಡಿಯವರು ಇವತ್ತು ನಿರ್ಮಾಣ ಮಾಡಿದ್ದಾರೆ. ಇವತ್ತು ಕೋಟಿಗಟ್ಟಲೆ ಹಣವನ್ನ ಖರ್ಚು ಮಾಡುವುದರ ಮೂಲಕ ಮಹಾನಗರ ಪಾಲಿಕೆ ರಸ್ತೆ ಅಭಿವೃದ್ಧಿ ಮಾಡುವಂಥದ್ದು ಮತ್ತು ಏನು ಫುಟ್ಪಾತ್ ಅಭಿವೃದ್ಧಿ ಮಾಡುವಂಥದ್ದು, ಏನು ಪೆಟ್ಟಿ ಶಾಪ್ ಕೀಪರ್ಗಳಿಗೆ ಮತ್ತು ಈ ಏನು ಸ್ಟ್ರೀಟ್ ವೆಂಡರ್ಸ್ಗಳಿಗೆ ಅವರಿಗೆ ಅನುಕೂಲ ಮಾಡಿಕೊಡ್ಲಿಕ್ಕೆ ಇರುವಂತದ್ದಲ್ಲ. ಇದರಿಂದ ಜನರಿಗೆ ಅನುಕೂಲ ಆಗ್ಬೇಕು ಎನ್ನುವಂತ ರೀತಿಯಲ್ಲಿ ಮಾಡಿರುವಂತದ್ದನ್ನ ಇವತ್ತು ಇವರು ಈ ರೀತಿ ಮಾಡೋದ್ರಿಂದ ಜನಗಳಿಗೆ ಇವತ್ತು ತೊಂದರೆ ಆಗಿರುವಂತದ್ದನ್ನ ನಾವಿವತ್ತು ಕಾಣ್ತಾ ಇದ್ದೇವೆ. ಜನ ಇದರ ಬಗ್ಗೆ ಆಕ್ರೋಶವನ್ನ ಇವತ್ತು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಎಲ್ಲಿ ನಾವು ಜಮೀನುಗಳನ್ನ ಪಡ್ಕೊಂಡು ಇವತ್ತು ರಸ್ತೆ ನಿರ್ಮಾಣ ಮಾಡಬೇಕಾಗಿದೆ, ಅಲ್ಲಿ ಜನ ಇದೇ ವಿಚಾರಗಳನ್ನ ಎತ್ತುವುದರ ಮೂಲಕ ನಾವು ಯಾಕೆ ನಿಮ್ಗೆ ಜಮೀನನ್ನ ಕೊಡಬೇಕು ಅನ್ನೋ ಪ್ರಶ್ನೆಗಳನ್ನು ಕೂಡ ಇವತ್ತು ಕೇಳುವಂತದ್ದನ್ನ ನಾವು ಇವತ್ತು ನೋಡ್ತಾ ಇದ್ದೇವೆ. ಈ ಬಗ್ಗೆ ಪೆಟ್ಟಿ ಶಾಪ್ಗಳಂತಹ ನಿರ್ಮಾಣದಿಂದಾಗಿ ಜನಸಾಮಾನ್ಯರಿಗೆ ತೊಂದರೆಯುಂಟಾಗುತ್ತಿದ್ದು, ತಕ್ಷಣವೇ ಈ ಬಗ್ಗೆ ಮಂಗಳೂರು ಮಹಾನಗರ ಪಾಲಿಕೆ ಹಾಗೂ ಪೊಲೀಸ್ ಅಧಿಕಾರಿಗಳು ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಎಚ್ಚರಿಕೆಯನ್ನು ನೀಡಿದರು.